ನಮಸ್ತೆ ಎಲ್ರಿಗೂ. ಇವತ್ತಿಂದ ಇನ್ನು 30 ದಿನ 30 ಬಗೆ ಬಗೆಯ ಬೆಳಗಿನ ತಿಂಡಿಗಳ ರೆಸಿಪಿಗಳನ್ನು ಹಾಕ್ತಾಯಿದ್ದೀನಿ. ದಿನ 2 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ವೀಡಿಯೋನ ಮಿಸ್ ಮಾಡಿದ್ರೆ ಖಂಡಿತವಾಗ್ಲೂ ನೋಡಿ, ಬಗೆ ಬಗೆಯ ತಿಂಡಿಗಳ ರೆಸಿಪೀಸ್ಗಳು ಸಿಗುತ್ತೆ. ಇದರಲ್ಲಿ ಮೊದಲನೇದಾಗಿ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೇನೆ, ಮಿಸ್ ಮಾಡದೆ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಇದನ್ನು ಒಂಥರದ ಮಸಾಲ ಮೋದಕ, ಮಸಾಲ ಕಡುಬು ಅಥವಾ ಮೊಮೋಸ್ ಅಂತ ಬೇಕಾದರೂ ಕರಿಬೋದು, ಗೋಧಿ ಹಿಟ್ಟಿನ ಮೊಮೋ ಅಂತ ಬೇಕಾದರೂ ಕರಿಬೋದು. ಇದನ್ನ ಮಾಡಲಿಕ್ಕೆ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. 1 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಹಿಟ್ಟು ಅಂಟು ಬರಲಿಕ್ಕಷ್ಟೇ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1/4 ಚಮಚದಷ್ಟು ಉಪ್ಪನ್ನು ಹಾಕಿ ಫಸ್ಟ್ ಒಂದು ಸರಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಅಂದರೆ ಉಪ್ಪು ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು. ಅದಾದ ನಂತರ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ನಾವು ಕಲಿಸ್ಕೋಬೇಕು. ಫಸ್ಟ್ ಕೈಗೆ ಅಂಟೋ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ನಾದ್ಕೊಳ್ಳಿ. ಯಾಕಂತಂದರೆ ಮೊಮೋಸ್ ಮಾಡಲಿಕ್ಕಿರೋದ್ರಿಂದ ಹಿಟ್ಟು ನಮ್ಗೆ ಅಂಟು ಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್, 1 ಚಮಚದಷ್ಟು ಹಿಟ್ಟನ್ನು ಒಂದು ಸರಿ ಕಲಸಿ ಆದ ನಂತರ 1 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ತುಂಬ ಚೆನ್ನಾಗಿ ನಾದ್ಕೊಳ್ಳಿ. ತುಂಬ ಅಂಟಾಗಿ ಬರಬೇಕು ಹಿಟ್ಟು. ನೋಡಿ, ಒಂದು ಸ್ವಲ್ಪ ಆಯಿಲ್ ಕಮ್ಮಿ ಆದರೆ ಒಂಚೂರು ಹಾಕ್ಕೊಳ್ಳಿ. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೇನೆ. ಇದರಿಂದ ಆರೋಗ್ಯಕ್ಕೆ ಏನೂ ಹಾರ್ಮ್ ಇಲ್ಲ, ತುಂಬ ಒಳ್ಳೆಯದು. ಹಿಟ್ಟನ್ನು ಕಲಸಿ ಆದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಸವರಿ ಹಿಟ್ಟಿನ ಮೇಲಿಗೆ ಅದನ್ನ ಸವರಿ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಅಷ್ಟೊತ್ತಿಗೆ ಒಂದು ಮಸಾಲ ಸ್ಟಫನ್ನು ನಾವು ರೆಡಿ ಮಾಡಬೇಕು. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಳ್ಳಿ. 1-2 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ, ಬಿಸಿ ಮಾಡಿಕೊಂಡು. ಅದಾದ ನಂತರ 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದಕ್ಕೆ ಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ ತುಂಬ ಏನು ಫ್ರೈ ಆಗಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಹಸಿ ಫ್ಲೇವರ್ ಹೋದ ನಂತರ ಇವಾಗ 2 ಟೊಮೆಟೊ, ಚಿಕ್ಕ ಚಿಕ್ಕ 2 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಟೊಮೆಟೊನ್ನು ಕೂಡ ಅಷ್ಟೇ ಊರಿನ ಜಾಸ್ತಿ ಇಟ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು, ಮೆತ್ತಗಾಗಬೇಕು. ಟೊಮೆಟೊ ಮೆತ್ತಗಾಗ್ಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಾನೊಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಸಾಕಿಷ್ಟು. ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ. ಈಗ ನೋಡಿ, ನಾನು ಒಂದು ಕ್ಯಾಬೇಜನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ ಈ ಥರ. ಇದನ್ನ ನಾವು ಇದಕ್ಕೆ ಹಾಕೋಬೇಕು ಟೊಮೆಟೊ ಮೆತ್ತಗಾದ ನಂತರ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಊರಿನ ಜಾಸ್ತಿನೇ ಇಟ್ಕೊಳ್ಳಿ, ಮತ್ತು ಇದಕ್ಕೆ 1 ಡ್ರಾಪ್ ಕೂಡ ನಾವು ನೀರು ಸೇರಿಸಲಿಕ್ಕಿಲ್ಲ. ಹಾಗೆಯೇ ಮೀಡಿಯಮ್ ಉರಿ ಸಾಕು. ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಮಗ್ಸ್ತಾ ಇರಬೇಕು. ಒಂಚೂರು ಬೆಂದಾದ ನಂತರ ಸ್ವಲ್ಪ ಖಾರ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚದಷ್ಟು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ಹಾಗೆಯೇ ಒಂದು ಟೇಸ್ಟಿಂಗ್ ಪುಡಿ, ಅರ್ಧ ಚಮಚದಷ್ಟು ಟೇಸ್ಟಿಂಗ್ ಪುಡಿಯನ್ನು ಕೂಡ ಹಾಕೊತಾ ಇದ್ದೇನೆ. ಇದು ನನ್ನದೇ ಸ್ಪೆಷಲ್, ನಾನೇ ಮಾಡಿರುವಂಥದ್ದು ಮನೆಯಲ್ಲಿ. ಅಂದರೆ ಟೇಸ್ಟಿಂಗ್ ಪುಡಿ ಅಂತಂದರೆ ಅಂಗಡಿಯಲ್ಲಿ ಸಿಗುವಂಥದ್ದು ಕೆಮಿಕಲ್ ಹಾಕಿರೋದಲ್ಲ, ಇದು ಒಂದು ಸಾಂಬಾರು ಪುಡಿ ಥರನೇ. ಒಂದು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ, ಇಲ್ಲದಿದ್ದರೆ ತೊಂದರೆ ಇಲ್ಲ. ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ ಬೇಕಾದರೂ ಹಾಕ್ಕೊಳ್ಳಿ. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಬಂದ್ ಮಾಡಿ ತೆಗೆದಿಡ್ಬೋದು. ಇದನ್ನು ಪೂರ್ತಿ ಬೇಯಬೇಕು ಅಂತಿಲ್ಲ, ಒಂದು 3/4 ಭಾಗದಷ್ಟು ಬೆಂದರೆ ಸಾಕು. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ಇವಾಗ ಒಂದು ಸ್ವಲ್ಪ ಹೊತ್ತು ಆದ ನಂತರ ಮಸಾಲ ಸ್ಟಫ್ ತಣ್ಣಗಾದ ನಂತರ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತಗೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ಎಣ್ಣೆ ಹಚ್ಕೊಂಡೇ ಮಾಡಬೇಕು, ಯಾಕಂತಂದರೆ ಇದು ಒಣ ಹಿಟ್ಟು ಹಾಕಿ ಮಾಡೋದಲ್ಲ. ಕೈಯಲ್ಲೇ ನಾವಿದ್ದ ಈ ಥರ ತಟ್ಬಿಟ್ಟು ಅಂಗೈಯಲ್ಲಿ ಹಾಕಿಬಿಟ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ಹಿಟ್ಟನ್ನು ತಗೊಂಡು ಕೈಗೆ ಎಣ್ಣೆ ಸವರಿ ಈ ಥರ ಕೈಯಲ್ಲಿ ಚಪಾತಿ ಥರ ಮಾಡಿಬಿಟ್ಟು, ತುಂಬ ದೊಡ್ಡದಲ್ಲ ಚಿಕ್ಕದಾಗಿ ಮಾಡಿಬಿಟ್ಟು, ಅದು ಮಿಡ್ಲಿಗೆ ಸ್ಟಫನ್ನು ಅಂದರೆ ಕ್ಯಾಬೇಜಿದು ಮಸಾಲ ಸ್ಟಫ್ ಇದೆಯಲ್ಲ ಅದನ್ನ ಹಾಕ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಈ ಥರ ಇದನ್ನ ಮಡ್ಚ್ಕೊಂಡು ನೋಡಿ ಈ ಥರ ಲಾಕ್ ಮಾಡಬೇಕು. ಮೊಮೋಸ್ ಹೇಗೆ ಮಾಡ್ತೀವಿ ಅಥವಾ ಮೋದಕ ಹೇಗೆ ಮಾಡ್ತೀವಿ ಆ ಥರ. ಮೋದಕ ನಾವು ಅಚ್ಚಲ್ಲಿ ಮಾಡ್ತೀವಿ, ಇದು ಅಚ್ಚು ಏನೂ ಬೇಕಾಗಿಲ್ಲ, ಕೈಯಲ್ಲಿ ಹೀಗೆ ಆರಾಮ್ಸೆ ಮಾಡ್ಬೋದು. ಎಲ್ಲದನ್ನು ಮಾಡಿ ಆದ ನಂತರ ನಾನು ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ. ಇಡ್ಲಿ ತಟ್ಟೆಗೆ ಟ್ರೇ ಇರುತ್ತಲ್ವ, ಎಣ್ಣೆನ ಸವರ್ಕೊಂಡು, ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಇದನ್ನ ಇಟ್ಬಿಟ್ಟು ಒಂದು 8-10 ನಿಮಿಷ ಬೇಯಿಸಬೇಕು. 8-10 ನಿಮಿಷ ಆಗಿದೆ. ಸೂಪರ್ ಆಗಿರುವಂತಹ ಮಸಾಲ ಮೋದಕ ಅಥವಾ ಮಸಾಲ ಮೊಮೋ, ಕ್ಯಾಬೇಜ್ ಮೊಮೋ, ಗೋಧಿ ಹಿಟ್ಟಿನ ಮೊಮೋ, ಏನು ಬೇಕಾದರೂ ಕರೀರಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಈ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಚಟ್ನಿ ಇದ್ದರೆ ಇದೆಯಲ್ವ, ಅದ್ಭುತ ಅಂತಂದರೆ ಅದ್ಭುತ. ಮಕ್ಕಳಂತೂ ಸಖತ್ ಇಷ್ಟಪಡ್ತಾರೆ. ಲಂಚ್ಗೂ ಮಾಡಿಕೊಡ್ಬೋದು, ಸ್ನ್ಯಾಕ್ಸು ಮಾಡಿ ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.